ಅಪ್ಪ ಮಗಳ ಅಪ್ಪ ಮಗನ ಆಟೋಟದ ಗೌಜೆ, ಸುಮಧುರ ಹಾಡುಗಳ ರಸದೌತಣ, ನೆರೆದವರೆಲ್ಲರಿಗೂ ನಗುವಿನ ಕಚಗುಳೆ. ಐ ಲವ್ ಯು ಅಪ್ಪ. ಇದು ಮುಳಿಯಾ ಜುವೆಲ್ಸ್ ಚಿನ್ನದಂತ ಅಪ್ಪ ನನ್ನ ಅಪ್ಪ ಅನುಬಂಧ ಕಾರ್ಯಕ್ರಮದ ಸವಿಬಂಧ. ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಮುಳಿಯಾ ಜುವೆಲ್ಸ್ ವತಿಯಿಂದ ಅಪ್ಪಂದಿರ ದಿನಾಚರಣೆ ವಿನೂತನವಾಗಿ ನಡೆದಿದೆ. ಚಿನ್ನದಂತ ಅಪ್ಪ ನನ್ನ ಅಪ್ಪ ಎಂಬ ಹೆಸರಿನೊಂದಿಗೆ ವಿನೂತನ ರೀತಿಯ ಅನುಬಂಧ ಕಾರ್ಯಕ್ರಮ ನಡೆಯಿತು. ಸಂಸ್ಥೆಯ ಹಿರಿಯರಾದ ಮುಳಿಯಾ ಶ್ಯಾಮ್ ಇವರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಪ್ಪ ಮಕ್ಕಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉದ್ಘಾಟನೆಯ ಬಳಿಕ ಮಾತನಾಡಿದ ಮುಳಿಯಾ ಜುವೆಲ್ಸ್ನ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯಾ ಇವರು ತಂದೆಯೊಂದಿಗಿನ ಒಡನಾಟ, ತಂದೆ ಸಮಾಜಕ್ಕೆ ಹಾಗೂ ವ್ಯವಹಾರಕ್ಕೆ ನೀಡಿದ ಬದ್ಧತೆಯ ಬಗೆಗಿನ ವಿಚಾರಗಳನ್ನು ಹಂಚಿಕೊಂಡರು. ಜೂನ್ ತಿಂಗಳು ಅಪ್ಪಂದಿರ ದಿನ ಅಂತ ಹೇಳುವಂಥದ್ದು, ಅಪ್ಪಂದಿರ ದಿನ ಇರುವಂತಹ ದಿವಸ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ರೀತಿಯ ದಿವಸಗಳಿಗೆ ಅಂತೇಳಿ ವಿಶೇಷ ಮಹತ್ವ ಅಂತೇಳಿ ಇಲ್ಲ. ಆದರೆ ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನಾವು ತಗೊಳ್ಬೋದು ಅಂತೇಳುವಂಥದ್ದು ನಮಗೆ ಹಿರಿಯರು ಕೊಟ್ಟಂತಹ ಒಂದು ಮಾತು. ಸೊ ಆ ರೀತಿ ನೋಡಿದಾಗ ಅಪ್ಪಂದಿರ ದಿನ ಅಂತೇಳಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಿಸುವುದಿಲ್ಲದಿದ್ದರೂ ಕೂಡ ಅದಕ್ಕೋಸ್ಕರ ಒಂದು ವಿಶೇಷ ದಿನವನ್ನು ನಾವು ಆಯೋಜಿಸಿದರೆ ಇವತ್ತಿಲ್ಲಿ ಸೇರಿಕೊಂಡ ಜನರನ್ನು ನೋಡಿದಾಗ ಗೊತ್ತಾಗ್ತದೆ, ಅಥವಾ ನಮ್ಮ 5 ಶೋರೂಮ್ಗಳಲ್ಲಿ ಸೇರಿದಂಥ ಜನರನ್ನು ನೋಡಿದರೆ ಅನ್ನಿಸ್ತದೆ ಏನು ಅಂತೇಳಿದರೆ ಅದಕ್ಕೆ ಖಂಡಿತವಾದ ಒಂದು ವಿಶೇಷ ಮಹತ್ವ ಇದೆ ಅಂತೇಳುವಂಥದ್ದನ್ನು ಅನ್ನಿಸ್ತದೆ. ಇಲ್ಲಿ ಬಂದ ಎಲ್ಲ ಅಪ್ಪ ಮಕ್ಕಳಿಗೂ ಹಾಗೂ ಅಮ್ಮಂದಿರಿಗೂ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿವಿಧ ಆಯಾಮಗಳಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮನ್ನು ಬೆಳೆಸಿದ ಅಪ್ಪನಿಗೆ ಒಂದು ವಿಶೇಷ ಗೌರವವನ್ನು ಕೊಡುವಂಥ ದಿನ. ನಾನು ಮತ್ತು ಕೃಷ್ಣನಾರಾಯಣ ಮುಳಿಯಾ, ಇವತ್ತು ನನ್ನ ತಮ್ಮ ಅವರು ಲೇಹ್ ಲಡಾಖಲ್ಲಿ ಬೈಕಿಂಗಲ್ಲಿ ಹೋಗಿರೋದರಿಂದ ಇಲ್ಲಿ ಇರಲಿಕ್ಕೆ ಆಗಲಿಲ್ಲ. ಸೊ ನಮ್ಮಿಬ್ಬರ ತಂದೆ ಮುಳಿಯಾ ಶ್ಯಾಮ್ ಭಟ್ರು 2000 ಇಸವಿಯಿಂದ ಅವರು ನಮಗೆ ಇದನ್ನು ನಮ್ಮ ಈ ಸಂಸ್ಥೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಅಲ್ಲಿಂದ ಇವತ್ತಿನ ತನಕ ನಮಗೆ ಮಾರ್ಗದರ್ಶನ ಮಾಡಿಕೊಳ್ತಾ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ನಮಗೆ ನಮ್ಮೊಂದಿಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ಹಿಂದಿನಿಂದ ಅವರ ಒಂದು ಏನು ಡೆಡಿಕೇಶನ್ ಇದೆ, ಅವರ ಈ ಒಂದು ಬದ್ಧತೆ ಏನಿದೆ ಈ ಸಮಾಜಕ್ಕೆ ಮತ್ತು ಈ ವ್ಯವಹಾರಕ್ಕೆ ಕೊಟ್ಟದ್ದನ್ನು ನಾವು ವಿವಿಧ ಹಂತಗಳಲ್ಲಿ ನಾವು ನೋಡಿದ್ದೇವೆ. ಅದು ಯಾವ ರೀತಿ ಅಂತೇಳಿ ಹೇಳಿದರೆ 916 ಆಭರಣ ಬರಬೇಕಿದ್ರೆ ಮೊದಲೇ 91 ಪ್ಯೂರಿಟಿ, 916 ಅಂದರೆ 91.6% ಪ್ಯೂರಿಟಿ. ಆ ಪ್ಯೂರಿಟಿಯ ಆಭರಣಗಳು ಬರಬೇಕಿದ್ರೆ ಮೊದಲೇ 91.6 ಅಂದರೆ 91. ಈಗ ಒಂದು 90ನೇ ಇಸ್ವಿ ಅದೆಲ್ಲ ಕೆಲವೆಲ್ಲ, ಅಥವಾ 85ನೇ ಇಸ್ವಿ ಇದ್ದುವೆಲ್ಲ ನಮಗೆ ಆಭರಣಗಳು ಅಥವಾ ಉಂಗುರಗಳು, ಬಳೆಗಳು ವಾಪಸ್ ಮಾರಾಟ ಮಾಡಿ ಬೇರೆ ಚೇಂಜ್ ಮಾಡಲಿಕ್ಕೆ ಬರ್ತದೆ. ಅವಾಗೇನೆಲ್ಲ ಸಾಧಾರಣ ಒಂದು ಪ್ಯೂರಿಟಿ ಇದ್ದದ್ದು ಪರ್ಸೆಂಟೇಜ್ ಅಂತೇಳಿ ಹೇಳಿದರೆ 84, 86, 88 ಈ ರೀತಿ. ಆದರೆ ತಂದೆಯವರು ಕೊಟ್ಟಂಥ ಆಭರಣಗಳು ಕೆಲವು ಬರ್ತವೆ, ಅದು 91 ಪ್ಯೂರಿಟಿ ಇರ್ತದೆ. ಅಷ್ಟು ಪ್ಯೂರಿಟಿಯನ್ನು ಅವರು ಮೇಂಟೈನ್ ಮಾಡಿದ್ರಿಂದ ಅಂತ ಅನಿಸ್ತದೆ ನಮಗೆ. ಆ ಒಂದು ಅನುಗ್ರಹ, ಗ್ರಾಹಕರುಗಳ ಏನು ಬದ್ಧತೆ ನಮಗೆ ದೊರಕಿದೆ. ಹಾಗಾಗಿ ನಾವು ಅದನ್ನು ಮುಂದುವರಿಸಲಿಕ್ಕೆ, ಇಷ್ಟೊಂದು ಬೆಳೆಸಲಿಕ್ಕೆ ತಮ್ಮೆಲ್ಲರ ಅನುಗ್ರಹ ಸಿಕ್ಕಿದೆ ಅಂತ ಅನಿಸ್ತದೆ. ಮತ್ತೊಂದು ವಿಶೇಷತೆ ಏನು ಅಂತೇಳಿ ಹೇಳಿದರೆ, ಜೂನ್ ತಿಂಗಳಲ್ಲೇ ಅವರ ಹುಟ್ಟಿದ ಹಬ್ಬ ಇರೋದು. ಕೋಇನ್ಸಿಡೆಂಟ್ಲಿ ನಿನ್ನೆ ಅವರ ಹುಟ್ಟಿದ ಹಬ್ಬ. ಸೊ ಅದು ಒಂದು ನಮಗೆ ಪಕ್ಕ ಡೇಟ್ ಫಿಕ್ಸ್ ಮಾಡುವಾಗ ಆಚೀಚೆ ಆಯಿತು, ಇಲ್ಲದಿದ್ದರೆ ನಿನ್ನೆಗೆ ಇಟ್ಟಿದ್ದರೆ ಅದು ವಿಶೇಷ ಆಗಿರ್ತಿತ್ತು. ಸೊ ನಿನ್ನೆ ಜೂನ್ ತಿಂಗಳಲ್ಲಿ ಅವರ ಅಫಿಷಿಯಲ್ ಆಗಿ ಅವ್ರದ್ದು ಜುಲೈಯಲ್ಲಿದೆ, ಆದರೆ ಆ್ಯಕ್ಚುಲ್ ಜೂನ್ 21ಕ್ಕೆ ಅವರ ಹುಟ್ಟಿದ ಹಬ್ಬ ಬರ್ತದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಅಪ್ಪಂದಿರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಆಕರ್ಷಕ ವಿನ್ಯಾಸದ ಸಿಲ್ವರ್ ಉತ್ಸವದ ವಾಚ್ ಸೀರೀಸ್ ಅನ್ನ ಬಿಡುಗಡೆ ಮಾಡಲಾಯಿತು. ಬಳಿಕ ಅಪ್ಪ ಮಕ್ಕಳಿಗೆ ಹಾಗೂ ಆಗಮಿಸಿದ ಗ್ರಾಹಕರಿಗೆ ವಿವಿಧ ಆಟೋಟಗಳನ್ನು ಏರ್ಪಡಿಸಲಾಗಿದ್ದು, ಗ್ರಾಹಕರು ಮನರಂಜನೆಯ ಆಟೋಟದಲ್ಲಿ ಭಾಗವಹಿಸಿ ಫುಲ್ ಗಮ್ಮತ್ತು ಮಾಡಿದ್ರು.
ಮುಳಿಯಾ ಜುವೆಲ್ಸ್ ಆಯೋಜಿಸಿದ ಅಪ್ಪಂದಿರ ದಿನದ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಪ್ಪಂದಿರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಎಲ್ರಿಗೂ ನಮಸ್ತೆ. ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಅನುಬಂಧ ಕಾರ್ಯಕ್ರಮ. ಮುಳಿಯ ಪುತ್ತೂರು ಇವರು ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡ್ತಾನೆ ಇದ್ದಾರೆ ಪುತ್ತೂರಲ್ಲಿ. ಅದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಹುಟ್ಟಹಬ್ಬ ಆಚರಿಸುವುದು ಇರಲಿ, ಅಥವಾ ಇವಾಗ ಪ್ರಪ್ರಥಮವಾಗಿ ಚಿನ್ನದಂತ ಅಪ್ಪ ಎಂಬ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಬಹಳ ಖುಷಿಯಾಗಿದೆ. ಮತ್ತು ಮುಳಿಯದ ಬಗ್ಗೆ ಹೇಳುವುದಿದ್ರೆ ನಮ್ಮ ಅಜ್ಜಂದಿರ ಕಾಲದಿಂದಲೂ ಚಿನ್ನ ಅಂದರೆ ಅದು ಮುಳಿಯ. ಹಾಗೆ ಅದು ನಾವು ಕೇಳಿಕೊಂಡು ಬಂದವರು ಸಣ್ಣ ಮಗುವಾಗಿದ್ದಾಗಲಿ. ಅದು ನಾನು ಕೂಡ ಒಬ್ಬ ಮುಳಿಯದ ಒಳ್ಳೆಯ ಒಂದು ಇದು. ಯಾಕಂದರೆ ಮುಳಿಯದವರು ಓನ್ಲಿ ಅವರಿಗೆ ಬಿಸ್ನೆಸ್ ಮಾತ್ರ ಅಲ್ಲ, ವ್ಯಾಪಾರ ಮಾತ್ರ ಅಲ್ಲ, ಗ್ರಾಹಕರ ಸಂತೃಪ್ತಿ ಕೂಡ ಅವರಿಗೆ ಅಷ್ಟೇ ಪ್ರಾಮುಖ್ಯ ಎಂಬುದು ಹಲವಾರು ಈ ಕಾರ್ಯಕ್ರಮಗಳಿಂದ ನಮಗೆ ತಿಳಿದು ಬರುತ್ತದೆ. ಆಲ್ ದಿ ಬೆಸ್ಟ್ ಮುಳಿಯ. ನಮ್ಮ ಈ ವಿಶೇಷ ಅಪ್ಪಂದಿರ ದಿನಾಚರಣೆ ದಿವಸ ಎಲ್ಲರಿಗೂ ಅಪ್ಪಂದಿರ ದಿವಸದ ಶುಭಾಶಯ ಕೋರುತ್ತಾ, ಈ ಮುಳಿಯ ಆಯೋಜಿಸಿದಂಥ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿದೆ ಅಂತ ಹೇಳುತ್ತಾ ಅವರಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ನನ್ನ ಮದುವೆಗೆ ನನ್ನ ಹೆಂಡತಿಗೆ ಕರಿಮಣಿಯನ್ನು ಇಲ್ಲೇ ಪಡ್ಕೊಂಡಿದ್ದೇನೆ ನಾನು. ಹಾಗೆ ಒಳ್ಳೆಯ ಅಪ್ಪನಾಗಲಿಕ್ಕೆ ಇದೊಂದು ಕಾರಣ ಅಂತ ನಾನು ಎಣಿಸ್ತೇನೆ. ತುಂಬ ವರ್ಷಗಳ ಹಿಂದೆ ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಕೂಡ ಒಂದು 500ರಿಂದ 600 ಲೆವೆಲ್ ಇರುವ ರೇಟಲ್ಲಿ ಸ್ಕೀಮಲ್ಲಿ ಇಲ್ಲಿ ನಾನು ಸೇರಿದ್ದೆ. ಆಗ ಬೋನಸ್ ಆಗಿ ಕೂಡ 2,000 ಸಿಕ್ಕಿ ನನಗೆ ಆ ಅಮೌಂಟಿಂದ ಕೂಡ ನನಗೆ ನನ್ನ ಮದುವೆ ಕಾರ್ಯಕ್ರಮಕ್ಕೆ ಉಪಯೋಗವಾಗಿದೆ ಚಿನ್ನ ಅಂತೇಳಿ ಮುಳಿಯದಿಂದ ಅಂತ ಹೇಳಲಿಕ್ಕೆ ನಾನು ಹರ್ಷಪಡ್ತೇನೆ. ಫಾದರ್ಸ್ ಡೇ ಹಿನ್ನೆಲೆಯಲ್ಲಿ ತಂದೆಯೊಂದಿಗಿನ ಫೋಟೋವನ್ನ ಮುಳಿಯಾ ಜುವೆಲ್ಸ್ ಸಂಸ್ಥೆಗೆ ಕಳುಹಿಸಿಕೊಡುವ ಮೂಲಕ ಆಕರ್ಷಕ ಉಡುಗೊರೆ ಗೆಲ್ಲುವ ಅವಕಾಶವನ್ನ ಮುಳಿಯಾ ಜುವೆಲ್ಸ್ ಗ್ರಾಹಕರಿಗೆ ನೀಡಿತ್ತು. ಅಂತೆಯೇ ಮುಳಿಯಾ ಜುವೆಲ್ಸ್ ವತಿಯಿಂದ ಹಲವಾರು ಸ್ಪರ್ಧೆಗಳನ್ನ ಕೂಡ ಆಯೋಜಿಸಲಾಗಿತ್ತು. ಇವುಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ಈ ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿನೋದ್ ಆಚಾರ್ಯ ಬಳಗದವರಿಂದ ಸಂಗೀತ ರಸಮಂಜರಿಯೂ ನಡೆಯಿತು. ಮುಳಿಯಾ ಜುವೆಲ್ಸ್ ಆಯೋಜಿಸಿದ ಚಿನ್ನದಂತ ಅಪ್ಪ ನನ್ನ ಅಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ